ನಮಸ್ಕಾರ ವೀಕ್ಷಕರೇ, ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ನಮ್ಮ ಅಡುಗೆ ಮನೆಯಲ್ಲಿ ಅತಿಥಿಗಳ ಕೈಯಿಂದ ರುಚಿ ರುಚಿಯಾದ ಅಡುಗೆಗಳನ್ನು ನೀವು ನೋಡ್ತಾನೆ ಇರ್ತೀರಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಶಾಂತಾ ಅವರು. ಯಾವ ರೀತಿಯ ರುಚಿಕರವಾದ ಖಾದ್ಯವನ್ನು ಮಾಡಿಕೊಡ್ತಾರಂತ ನೋಡೋಣ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಸ್, ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಸ್ವಾಗತ ಸುಸು. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮಿದ್ದೀರಾ? ಓಕೆ, ಇವತ್ತು ಯಾವುದೊಂದು ಸ್ಪೆಷಲ್ ಡಿಶ್ ತಗೊಂಡು ಬಂದಿದ್ದೀರಿ ನೀವು? ಅಂದರೆ ಇವಾಗ ಮಳೆಗಾಲದಲ್ಲಿ ಫಸ್ಟ್ ಮಳೆಗೆ ಇದು ಸಿಡಿಲೆಲ್ಲ ಬೀರುವಾಗ ಈ ಮಣ್ಣಿನಲ್ಲಿ ಒಂದು ಅಣಬೆ, ಕಲ್ಲಣಬೆ ಅಂತ ಮಳೆಗಾಲದಲ್ಲಿ ಆಗುವಂತದ್ದು. ಸಿಡಿಲೆಲ್ಲ ಒಂದು ತಿಂಗಳು ಮಾತ್ರ ತಿನ್ಬಹುದು, ಮತ್ತೆ ಬೆಳೀತದೆ ಅದು. ಅದನ್ನು ತಂದಿದ್ದೇನೆ. ಅದರದ್ದು ದಪ್ಪವಾಗಿ ಒಂದು ಸಾಂಬಾರ್ನ ತಟ್ಟೆ, ಮಸಾಲೆ, ಅದರಿಂದ ಒಂದು ಮಸಾಲೆ. ಇನ್ನೊಂದು ನೆಕ್ಸ್ಟ್ ಕಪ್ಪಾರ್ ರೊಟ್ಟಿ. ಸೊ ಅದಕ್ಕೆ ಮ್ಯಾಚ್. ಓಕೆ, ಹಾಗಾದ್ರೆ ಸ್ಪೆಷಲ್ ಅಂತ ಹೇಳ್ಬೋದು ನಮ್ಮ ಅಡುಗೆ ಮನೆಯಲ್ಲಿ. ಹೋಗೋಣ ಕಿಚನ್ಗೆ? ಆಯ್ತು, ಬನ್ನಿ ಮೇಡಮ್. ಓಕೆ, ಫಸ್ಟ್ ಈಗ ಯಾವ್ದು ಮಾಡ್ತಾ ಇದ್ದೀರಾ? ಈಗ ಇದಕ್ಕೆ ಮಸಾಲೆಗೆ ರೆಡಿ ಮಾಡೋಣ. ಓಕೆ, ಕಲ್ಲಣಬೆಯಿಂದ ಗ್ರೇವಿ ಅಲ್ಲ? ಹೌದು. ಓಕೆ, ಈಗ ಫಸ್ಟ್ ಏನು ಕೊಡ್ಲಿ ನಿಮಗೆ? ನಮಗೆ ಕಡಾಯಿ ಕೊಡಿ. ಗ್ಯಾಸ್ ಆನ್ ಮಾಡ್ಕೊಳ್ಳ? ಸರಿ. ಚೂರು ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಚಮಚ ಕೂಡ ಹೊಡಿ. ಓಕೆ, ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಫಸ್ಟಿಗೆ ಮೆಣಸು ಹಾಕ್ತೇನೆ. ಓಕೆ, ಸ್ಲೋ ಇಡೋಣ ಗ್ಯಾಸ್. ಮೀಡಿಯಂ ಫ್ಲೇಮಲ್ಲಿ ಇಡಲ? ಹಾಂ. ನಾನು ಎಷ್ಟು ಕಲ್ಲಣಬೆ ತಂದಿದ್ದೇನೆ. ಓಕೆ, ಈ ಥರ ಬರುತ್ತೆ. ಆ ಥರ ಬರುತ್ತೆ. ಇದನ್ನು ನೀವು ಕಟ್ ಮಾಡಿದ್ದು ಚೆನ್ನಾಗಿ ಸಣ್ಣ ಸಣ್ಣದಾಗಿರುತ್ತೆ. ಇಷ್ಟಿಷ್ಟು ಸಂದು ಕೂಡ ಆಗುತ್ತದೆ. ಮೆಂತ್ಯ ಚೂರು, ಕೊತ್ತಂಬರಿ, ಕರಿಬೇವು, ಆಮೇಲೆ ಇದು ಕಾಳುಮೆಣಸು ಚೂರು, ಒಂದು ಲವಂಗ, ಓಕೆ, ಒಂದು ಚಕ್ಕೆ, ಸಾಸಿವೆ. ಓಕೆ, ಇಷ್ಟು ಹಾಕಿ ಜಾಸ್ತಿ ಕಪ್ಪಾಗುವಾಗೆ ಹುರಿಬಾರ್ದು. ಸ್ವಲ್ಪ ಅದರೊಂದು ಗಮ್ಮ ಬರಬಾರ್ದು. ಹಾಂ, ಹೌದು. ಇಷ್ಟೇ. ಇದಂದ್ರೆ ಗ್ರೇವಿ ಅಂದ್ರೆ ತುಂಬಾ ದಪ್ಪಾಗೆ ಬರುತ್ತೆ, ಅಂದ್ರೆ ತಿಕ್ಕ ಗ್ರೇವಿ ದಪ್ಪಾಗಿ ಬರಬೇಕು. ಆ ಥರ ಮಾಡ್ಕೋಬೇಕು. ಬರೀ ತೆಳುವಾದ್ರೆ ಸಾಂಬಾರ್ನಾಗೆ ಆಗುತ್ತಲ್ಲ, ಹಾಗಾಗಬಾರ್ದು. ಇದಕ್ಕೆ ಬೇರೆ ತರಕಾರಿನೂ ಮಿಕ್ಸ್ ಮಾಡ್ಬೋದು. ಸೌತೆಕಾಯಿ ಮತ್ತೆ ಹೆಸರುಗಳು, ಮೊಳಕೆ ಬಂದಿದೆ. ಸಾಕಾ? ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮಿಕ್ಸಿ ಜಾರ್ ಬೇಕು. ಇದನ್ನು ಹಾಕ್ಕೊಳ್ತೀರಾ? ಹಾಕ್ಕೊಳ್ತೀನಿ. ಇದಕ್ಕೆ ಇವಾಗ ತೆಂಗಿನ ತುರಿ ಎಲ್ಲ ಹಾಕ್ತೇನೆ. ಅಂದರೆ ಇಷ್ಟು ಒಂದು ಕಪ್ ಅಷ್ಟ, ಅಂದರೆ ಕ್ವಾಂಟಿಟಿ ಇಷ್ಟೇ ತಗೊಳ್ಬೇಕಂತ ಏನಾದರೂ ಏನಿಲ್ಲ. ಈರುಳ್ಳಿ, ಒಂದು ಚೂರು ಬೆಳ್ಳುಳ್ಳಿ, ಹುಳಿ ಇಷ್ಟು ಸಾಕು. ಎಷ್ಟು ಪ್ರಮಾಣ ಇದೆ ನೋಡ್ಕೊಂಡು ನಾವು ಹುಳಿ ಹಾಕಬೇಕು. ಟೊಮೆಟೊ ಕೂಡ ಒಂದು ಹಾಕ್ತೇವೆ. ಓಕೆ, ಸೊ ಅದರಲ್ಲಿ ಕೂಡ ಹುಳಿ ಅಂಶ ಇದೆ. ಸ್ವಲ್ಪ ಆದಮೇಲೆ ಕಸ್ತೂರಿ ಮೆಂತಿ ಮತ್ತೆ ಹಾಕೋಣ. ಓಕೆ, ಇದಕ್ಕೆ ನೀರು ಹಾಕ್ಕೊಳ್ಬೇಕಾ? ಹೌದು. ತೆಳುವಾಗಿ ಬೇಡ, ಸಾಕಲ್ಲ, ರುಬ್ಬೇಕು. ಸಾಕು. ಎಸ್, ನೋಡ್ಕೊಳ್ಳಿ. ಚೆನ್ನಾಗಾಯ್ತು, ಸಾಕು. ಇವಾಗ ಅದನ್ನು ಬೇಯಕ್ಕಿಡೋಣ. ಇದೇ ಕಡೆಗೆ ಸ್ವಲ್ಪ ನೀರು ಹಾಕಿ ಗ್ಯಾಸ್ ಆನ್ ಮಾಡೋಣ. ನೀರು ಹಾಕ್ಕೊಳ್ಬೇಕಾ? ನೋಡಿ. ಹಾಂ, ಸಾಕು. ಈ ಅಣಬೆಯನ್ನು ಬೇಯಲಿಕ್ಕೆ ಇಡಬೇಕು. ಓಕೆ, ನೀರು ಹಾಕ್ಕೊಂಡು ಬೇಯಲಿಕ್ಕೆ ಇಟ್ಕೊಳ್ಬೇಕು. ಹೌದು. ಇದಕ್ಕೆ ನೀರುಳ್ಳಿ ಕೂಡ ಹಾಕಬೇಕು ಬೇಯುವಾಗ. ಓಕೆ, ಇದಕ್ಕೆ ಲಿಡ್ ಮುಚ್ಚಬೇಕಾ? ಹೌದು. 10 ನಿಮಿಷ ಬೇಕಾಗ್ತದೆ, ಇಲ್ಲ 15 ನಿಮಿಷ
ಅದಕ್ಕೆ ಅದು ಬೇಯಲಿಕ್ಕೆ ಅಷ್ಟು ಟೈಮ್ ಬೇಕು. ಅಂದರೆ ಕೆಲವೊಂದು ಅಣಬೆಗೆ ನಾವು ನೀರು ಹಾಕಲ್ಲ, ಯಾಕಂದರೆ ಅದು ನೀರು ಬಿಡುತ್ತೆ. ಸೊ ಇದಕ್ಕೆ ನೀವು ನೀರು ಬಿಡಲ್ಲ ಇದು. ಸೊ ನೀರಲ್ಲೇ ನಾವು ಬೇಯಿಸ್ಕೊಳ್ಬೇಕಾಗ್ತದೆ. ಸ್ವಲ್ಪ ನೀರು ಹಾಕಬೇಕು ಅಂದರೆ ಇವಾಗ ಬಿಸಿ ಇರಲಿಲ್ಲ ನೋಡಿ. ಇವಾಗ ಒಂದು 10 ನಿಮಿಷ ಬಿಟ್ಟು ಟೊಮೆಟೊ ಹಾಕ್ತೀನಿ. ಸೊ ಈರುಳ್ಳಿ ಮತ್ತು ಟೊಮೆಟೊ ಜೊತೆ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಓಕೆ. ಬೆಂದ ಮೇಲೆ ಇದು ಸಾಫ್ಟ್ ಆಗುತ್ತಾ? ಹೌದು, ತುಂಬ. ಅಂದರೆ ಇದು ಅದರದ್ದು ಮೇಲಿದ್ದು ಸಿಪ್ಪೆ ತುಂಬ ಬೆಳೆದರೆ ಇದಾಗುದಿಲ್ಲ, ಮೆತ್ತಗೆ ಆಗುದಿಲ್ಲ. ಇಲ್ಲದಿದ್ರೆ ಮೆತ್ತಗೆ. ಸೊ ಈ ರೀತಿಯಾಗಿರುತ್ತೆ ಅಲ್ಲ? ಅದನ್ನು ಓಪನ್ ಮಾಡಿ ನೋಡಿ. ಸಣ್ಣ 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 ಕಲ್ಲುಗಳಾಗಿ, ಅದಕ್ಕೆ ಕಲ್ಲಣಬೆ ಅಂತ. ಕೆಲವು ಕಡೆ ತುಂಬ ಜಾಸ್ತಿ, ಅಂದರೆ ತುಂಬ ಟೈಪ್ಸ್ ಆಫ್ ಇರುತ್ತೆ. ಅಂದರೆ ಅಣಬೆ ನಾವಂದರೆ ಬೇರೆ ಈಗ ರೆಸ್ಟೋರೆಂಟಲ್ಲೆಲ್ಲ ತಿನ್ನುವಾಗ ಅದೊಂಥರ ಬೇರೆ ಮಶ್ರೂಮ್ಸ್. ಇದು ಅಂದರೆ ಮನೆಯಲ್ಲೇ ಹುಲ್ಲಲ್ಲಿ ಹಾಕಿ ಬೆಳೆಸೋದು ಒಂದು. ಮತ್ತೆ ಇದು ಒಣಗಿದ ಸೊಪ್ಪು ಈ ಮರದ ಅಡಿಯಲ್ಲಿ, ಅದು ತುಂಬಾ ಚೆನ್ನಾಗಿರುತ್ತೆ. ಇದು ಅಂದ್ರೆ ಎಲ್ಲಿ ಸಿಕ್ಕುದು? ಇದು ಕೂಡ ಮಣ್ಣಿನಲ್ಲೇ, ಮಣ್ಣು ಮತ್ತು ಈ ತರಗೆಲೆ ಎಲ್ಲ ಮಿಶ್ರ ಆಗಿ ಒಂಥರ ಮೃದುವಾಗಿರುತ್ತಲ್ಲ ಮಣ್ಣು, ಅದರಲ್ಲಿ ತೇವಾಂಶ ಉಳ್ಳ ಪ್ಲೇಸ್ ಅಲ್ಲಿ ಸ್ವಲ್ಪ ಹಾಗೆ ಹುಟ್ಟುತ್ತದೆ. ಸೊ ಇದು ಅಂದ್ರೆ ಇಂಥ ಸೀಸನಿಗಂತಲೇ ಇರುತ್ತೆ? ಅಂದ್ರೆ ಇದುವೇ ಟೈಮಲ್ಲಿ ಇದು ಆಗುದು ಆ ಥರ ಏನಾದ್ರು? ಯಾವಾಗಲೂ ಆಗೋದಿಲ್ಲ ಮೇಡಮ್. ಅಂದ್ರೆ ಫಸ್ಟ್ ಮಳೆಗೆ ಮಳೆ, ಆಮೇಲೆ 2-3 ಸಿಡಿಲು ಬರುತ್ತದೆ ನೋಡಿ, ಆವಾಗ ಮಾತ್ರ ಆ ಟೈಮಲ್ಲಿ. ಇವಾಗ ಇವಾಗ ನೋಡಿ ಬರೀ ಸಣ್ಣಾಗಿರುತ್ತಲ್ಲ, ಮತ್ತೆ ಇರುತ್ತದೆ ಮಣ್ಣಿನೊಳಗೆ. ಅದು ಬೆಳೀತಾ ದೊಡ್ಡದಾಗಿ ಒಳಗೆ ಕಪ್ಪು ತರ ಇರುತ್ತೆ. ಅದು ಆಮೇಲೆ ಹೀಗಾಗುತ್ತೆ ಒಂಥರ, ಇದರಲ್ಲಿ ಇದು ದೊಡ್ಡದಾಗಿ ಆಗುತ್ತೆ. ಆ ಟೈಮಲ್ಲಿ ಅದು ಇನ್ನೊಂದು ಬರುವ ವರ್ಷನೇ ಆಗಬೇಕು. ಸೊ ಮಳೆಗಾಲದಲ್ಲಿ ಮಾತ್ರ ಒಂದು ದಿವಸ ಅಂತ ಮಾತ್ರ ಇರೋದು, ಮತ್ತೆ ತಿನ್ನಕ್ಕಾಗಲ್ಲ. ಸೊ ಇದು ಸೀಸನೇಬಲ್ ಫುಡ್ ಅಂತ ಹೇಳ್ಬೋದು. ಈ ಸೀಸನ್ ಅಲ್ಲಿ ಮಾತ್ರ ತಿನ್ಬೋದು. ಇವಾಗ ಮಾವಿನಕಾಯಿ ಬರುತ್ತೆ, ಹಾಗೇನೆ ನಮ್ಮ ಕಡೆ ಇವಾಗ ಬೆಳಿಗ್ಗೆ ಆದ್ರೆ ಸಾಕು, ಗೊತ್ತಾದ್ರೆ ಸಾಕು ಇದು ಬಂದಿದೆ ಅಂತ. ಹೋಗುದು ಎಲ್ಲರೂ ತೆಗಿಲಿಕ್ಕೆ ಎಲ್ಲ ಅಲ್ಲ, ತಿನ್ಲಿಕ್ಕೆಲ್ಲ ಹೋಗಿ ತಗೊಂಡ್ ಬರ್ಬೇಕಲ್ಲ, ತಗೊಂಡ್ ಬರ್ಲಿಕ್ಕೆ ಗುಡ್ಡಕ್ಕೆ ಹೋಗಿ ಅದಕ್ಕೆ ತರಬೇಕು. ಸೊ ನಿಮ್ಗೆ ಇದು ಇವತ್ತು ಎಲ್ಲಿಂದ ಸಿಕ್ಕಿತು? ನಿಮ್ಮ ಮನೆ ಪಕ್ಕದಲ್ಲೇ. ಸೊ ಇದಕ್ಕೆ ರೇಟ್ ಇರ್ಬೋದಲ್ಲ? ಇದೆ ಮೇಡಮ್, ಇದೆ. ಇವಾಗ ನಾನು ಉಪ್ಪು ಸೇರಿಸ್ತೀನಿ. ಓಕೆ ಸರ್. ಕೈಯಲ್ಲಿ ಹಾಕ್ತೇನೆ. ಎಷ್ಟು? ಒಂದು ಅಂದಾಜು ಪ್ರಕಾರ. ಇನ್ನೊಂದು 5 ನಿಮಿಷ ಮುಚ್ಚಿಡೋಣ. ಸೊ ಮುಂಚಿನ ಕಾಲದಲ್ಲೆಲ್ಲ ಹಾಗೆಲ್ಲ ನಮ್ಮ ಮನೆ ಅಂಗಳದಲ್ಲಿ ಬೆಳೆದನ್ನೇ ಜಾಸ್ತಿ ತಿಂತಿದ್ದು, ತುಂಬ ಬೆಳೀತಿತ್ತು. ಇದು ಕೂಡ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಬಿಂದಿದೆ ನೋಡೋಣ ಮೇಡಮ್. ಓಕೆ ನೋಡಿ. ಬಿಂದಿದೆ. ಮಸಾಲೆ ಹಾಕೋಣ ಇವಾಗ. ಅದ್ರದ್ದು ಒಳಗಿದ್ದೆಲ್ಲ ಬಿಟ್ಕೊಂಡಿದೆ ಅಲ್ಲ, ಆವಾಗ ಗೊತ್ತಾಗುತ್ತೆ ಬೆಂದಿದೆ. ಹೌದು. ಸೊ ಇದಕ್ಕೆ ನೀರು ಹಾಕೋಣ. ಸಾಕಾ? ಸರಿ, 1 ನಿಮಿಷ. ಈಗ ನೋಡಿ ಕುದೀತಾ ಬಂತು ಮಸಾಲೆ ಮತ್ತು ಅಣಬೆ. ಓಕೆ. ಸೊ ಇದು ಒಂದು ಸ್ವಲ್ಪ ಸಮಯಕ್ಕೆ ಸಿಗುದಾದ್ರೂ ಕೂಡ ಇದರಲ್ಲಿ ಒಳ್ಳೆ ಆರೋಗ್ಯಾಂಶ ಇರ್ಬೋದಲ್ಲ? ಇದೆ ಮೇಡಮ್. ನಮಗೆ ಮುಂಚಿನವರೇ ಹೇಳ್ತಿದ್ರು ವಿಟಮಿನ್ ಬಿ ಮತ್ತೆ ಸಿ ಮತ್ತೆ ಎಲುಬಿಗೆ ಶಕ್ತಿ ಕೊಡ್ತದೆ, ಮತ್ತೆ ಜೀರ್ಣ ಶಕ್ತಿ ಕೂಡ ಒಳ್ಳೇದಾಗ್ತದೆ. ವರ್ಷಕ್ಕೊಮ್ಮೆ ಸಿಗುವುದು, ಎಲ್ಲರೂ ತಿನ್ಲೇಬೇಕಂತ ನಮ್ಗೆ ನಮ್ಮ ಅಪ್ಪ ದೊಡ್ಡಪ್ಪನವರೆಲ್ಲ ಹೇಳ್ತಿದ್ರು. ಹೌದು ಕೂಡ ಆಗಿರ್ಬೋದು, ಯಾಕಂದ್ರೆ ಸ್ವಲ್ಪ ಸಮಯಕ್ಕೆ ಸಿಗುದಾದ್ರೆ ಕೂಡ ಒಳ್ಳೆ ಅಂಶ ಇರ್ಬೋದು. ಹೌದು. ನಮ್ಮ ಮುಂಚಿನ ಕಾಲದವರು ತಿಂತಿರ್ಬೇಕಾದ್ರೆ ಒಳ್ಳೇದೇ ಆಗಿರುತ್ತೆ, ಅವರದ್ದು ಪೂರ್ವಜರದೆಲ್ಲ ಆರೋಗ್ಯ ಭರಿತವಾದ ಫುಡ್. ಅದರದ್ದು ರುಚಿನೂ ಬೇರೆ ಇರುತ್ತೆ, ಒಂಥರ ಪರಿಮಳವೇ ಇವಾಗಲೇ ಪರಿಮಳ. ಹೌದು, ಅದು ಬೇಯ್ತಿರುವಾಗಲೇ ಒಳ್ಳೆ ಬಂತು ಪರಿಮಳ. ಸೊ ರೆಡಿ ಆಯ್ತು ಇದು ಆಲ್ಮೋಸ್ಟ್? ಆಯ್ತು ಬಂತು. ಕುದಿ ಬರಬೇಕಲ್ಲ? ಕುದಿ ಬರ್ತಾ ಉಂಟಲ್ಲ, ಚೂರು ಇಡೋಣ. ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇದನ್ನ ಯಾವುದಕ್ಕೆಲ್ಲ ನಮ್ದು ಊಟ ಜೊತೆನೆ ಒಳ್ಳೆ ಫಸ್ಟಿನಿಂದ ಕಾಂಬಿನೇಷನ್ ಹೇಳ್ತಿದ್ರು ಕಪ್ಪ ರೊಟ್ಟಿ. ಓಕೆ, ಅದಕ್ಕಂತಲೇ. ಮತ್ತೆ ಪುಂಡಿ ಅದಕ್ಕೆಲ್ಲ ತುಂಬಾ ಸೂಟ್ ಅಂತ ಸೂಟ್ ಹಾಗೇನೆ ಆಗ್ತದೆ ನೋಡಿ. ಇಷ್ಟು ದಪ್ಪಕ್ಕೆ ಬರಬೇಕು.
ತುಂಬಾ ತೆಳು ಕೂಡ ತೆಳು ಬೇಕಾದ್ರೆ ತೆಳುನು ಮಾಡ್ಕೊಳ್ಬಹುದು. ಹೌದು, ಇದ್ರದ್ದು ಸುಕ್ಕ ಟೈಪ್ ಮಾಡಬಹುದು ಕೂಡ. ಅಂದರೆ ಲಾಸ್ಟಿಗೆ ಒಂದು ಇಷ್ಟು ತೆಳು ಮಾಡಬಾರ್ದು, ನಮ್ಮದು ಕೊಕೊನಟ್ ಅಂದರೆ ತೆಂಗಿನ ತುರಿಯಿಂದ ಹಾಕಿದರೆ ಸುಕ್ಕ ಕೂಡ ಆಗ್ತದೆ. ಹೌದು. ಇವಾಗ ಒಂದು ವಿಶೇಷ ಏನಂದರೆ ಇದಕ್ಕೆ ಈಗ ಒಗ್ಗರಣೆ ಕೊಡಬೇಕು. ಈಗ ಸಾಸಿವೆ ಬೆಳ್ಳುಳ್ಳಿ ಜೊತೆ ಒಗ್ಗರಣೆ ಕೊಡ್ತೇವಾ, ಒಂದು ಕಲ್ಲು ಅಂತ ಉಂಟು, ಈ ಕಲ್ಲು ಬೋಲ್ ಕಲ್ಲು ಅಂತ ಹೇಳ್ತೇವೆ. ಓಕೆ, ಅದನ್ನು ಬಿಸಿ ಮಾಡಿ ಇದಕ್ಕೆ ಲಾಸ್ಟ್ ಟೈಮ್ ಹಾಕೋದು, ಮತ್ತೆ ಮುಚ್ಚಳ ಇಡುದು ಅಷ್ಟೇ. ಕೆಲವರು ಇದು ಸಿಗದಿದ್ರೆ ಕಬ್ಬಿಣ ಉಂಟಲ್ಲ, ಈ ಕತ್ತಿದ್ದು ಪೀಸ್ ಅದನ್ನು ಬಿಸಿ ಮಾಡಿ ಹಾಕೋದು, ಅದೆಲ್ಲ ಅದು ಕಟ್ಟು ಮಾಡಿ. ಯಾಕೆ ಹಾಕುದು? ಅದು ಯಾಕೆ ಅಂತ ಕೇಳಿದ್ರೆ ಅವರೇ ಹೇಳ್ತಾರೆ, ಅದೆಲ್ಲ ದೇವರು ಅದು ಸಿಡಿಲು ಬರುವಾಗ ಆಗುವುದು, ಹಾವುಗಳು ಅದರ ಮೇಲೆ ಎಲ್ಲ ಹೋಗ್ತದೆ, ನಂಜು ಎಲ್ಲ ಇರಬಾರ್ದು, ನಂಜು ಬಿಡ್ಲಿಕ್ಕೆ ಅದನ್ನೆಲ್ಲ ಹಾಕುವುದು ಅಂತ ಹೇಳಿ. ಬಿಳಿ ಕಲ್ಲು ಇಲ್ಲದ್ರೆ ಕಬ್ಬಿಣ ತುಂಡು ಕಾಯಿಸ್ಬಿಟ್ಟು ಒಗ್ಗರಣೆ ಕೊಟ್ಟ ನಂತರ ಅದು ಇದ್ರದ್ದು ಸ್ಪೆಷಲ್. ಕಳ್ಳಣಬೆದು ಪದಾರ್ಥ ರೆಡಿ ಆಯ್ತು ನೋಡಿ. ಇದಕ್ಕೆ ಒಗ್ಗರಣೆ ರೆಡಿ ಮಾಡೋಣ. ಒಗ್ಗರಣೆಗೆ ಇಡ್ತೇನೆ. ಎಣ್ಣೆ ಹಾಕೊಳ್ಬೇಕಲ್ಲ, ಸ್ವಲ್ಪ ಸಾಕು. ಸಾಸಿವೆ ಹಾಕ್ತೇನೆ, ಜಜ್ಜಿದ ಬೆಳ್ಳುಳ್ಳಿ ಸಿಡಿಬೇಕು. ಇದು ಇದಕ್ಕೇನೆ ಅದನ್ನ ಕಲ್ಲನ್ನು ಹಾಕಲಿಕ್ಕೆ, ಅದು ಎಣ್ಣೆ ಅಲ್ವಾ, ಸಪ್ರೇಟ್ ಆಗಿ ಇನ್ನೊಂದ್ಸಲ. ಓಕೆ, ಒಗ್ಗರಣೆ ಸಪ್ರೇಟ್ ಆಗಿ ಕೊಡ್ಬೇಕೀಗ. ಹೌದು, ಇವಾಗ ಕೊಡ್ತೇವೆ ನೋಡಿ. ಇದರಲ್ಲೇ ಬಿಸಿ ಮಾಡೋಣ, ಮಾಡ್ಕೊಳ್ಬಹುದು. ಹೌದು, ಒಲೆ ಎಲ್ಲ ಇದ್ರೆ ಮುಂಚೆ ಎಲ್ಲ ಒಲೆ ಒಳಗೆ ಕೆಂಡದಲ್ಲಿ ಫಸ್ಟೇ ಹಾಕೊಳ್ಳುದು, ಅದ್ರಲ್ಲೇ ಹಾಕೊಂಡು ನೆಕ್ಸ್ಟ್ ತೆಗೆದು ಆಮೇಲೆ ಎಲ್ಲ ಸಾಂಬಾರೆಲ್ಲ ಆಗುವಾಗ ಕುದಿ ಬಂದ ಒಗ್ಗರಣೆ ಕೊಟ್ಟು ಅದನ್ನು ತೆಗೆದು ಮುಂಚಿದೆಲ್ಲ ಚಂದಲ್ಲ ಮುಚ್ಚಿ ಬಿಡುವುದು. ಕರಿಬೇವು ಸೊಪ್ಪು. ಓಕೆ, ಇವಾಗೆಲ್ಲ ಗ್ಯಾಸಲ್ಲಿ. ಹೌದು, ಈಗ ಕಡಿಮೆ ನಮಗೆ ಈ ಥರ ಎಲ್ಲ ನೋಡಲಿಕ್ಕೆ ಕೂಡ ಸಿಗೋದು, ಅಡುಗೆ ಮಾಡೋದನ್ನೆಲ್ಲ ಒಲೆಯಲ್ಲೆಲ್ಲ. ಎಷ್ಟು ಮನೆಯಲ್ಲೆಲ್ಲ ಗ್ಯಾಸೇ ಇರುತ್ತೆ ಜಾಸ್ತಿಯಾಗಿ. ಸಾಸಿವೆ ಸಿಡಿಲಿ, ಇದು ಮೆಲ್ಲಕ್ಕಿಡೋಣ. ಓಕೆ, ಸಿಮ್ಮಲ್ಲೇ ಇದೆ, ಹಾಕ್ತೇನೆ. ಎಸ್, ಇದನ್ನು ಇದು ಮಾಡಬೇಕಾ, ಮಿಕ್ಸ್ ಮಾಡಬೇಕಾ? ಇವಾಗ ಇದು ಕಲ್ಲು ಬಿಸಿ ಆಗೋಕ್ಕೆ ಅದರಲ್ಲೇ ಇಟ್ಕೊಂಡ್ರೆ ಆಯಿತು. ಅಂದರೆ ಬಿಳಿ ಕಲ್ಲು ಸಿಕ್ಕಿದ್ರೆ ಇನ್ನು ತೆಗೆದಿರ್ಬೇಕು. ಈ ಥರ ಮಾಡುವಾಗ ಹಾಕಲಿಕ್ಕೆ ಬೇಕಾಗ್ತದೆ, ಹಾಕ್ಲೇಬೇಕು. ಕೆಲವರು ಹಾಕುದಿಲ್ಲ, ಆದರೆ ಹಾಕಿದರೆ ಮುಂಚಿಂದ ಒಂದು ಕ್ರಮ. ಹೌದು, ಅಂದರೆ ಹಾಕಬೇಕೆ ಅಂತ ಕೆಲವರು ಹಾಕ್ತಿಲ್ಲ, ಅದು ಹಾಕಿದ್ರೆ ಒಂದು ಟೇಸ್ಟ್ ಕೂಡ ಬೇರೆ ರೀತಿ ಏನಾದರೂ ಇರಬೇಕು. ಅಂದರೆ ಮುಂಚಿನವರು ಮಾಡ್ತಿದ್ರಂದ್ರೆ ಅದರಲ್ಲಿ ಏನಾದರೂ ಒಂದು ಅಂಶ ಇರಬೇಕು. ಆಗ್ತಾಯಿದ್ರು. ಅದು ಸಿಗದಿದ್ದರೆ ಕತ್ತಿ, ಕಬ್ಬಿಣದ ತುಂಡು ಯಾವುದಾಗುತ್ತೆ ಬಿಸಿ ಮಾಡಿ ಕೊಡ್ಬೇಕು, ಹಾಕಿದರೆ. ಹೌದು, ಆಯಿತು. ಆಫ್ ಮಾಡ್ಕೊಳ್ಬೇಕಾ? ಸರಿ, ಇದನ್ನು ಕೂಡ ಹಾಕಬೇಕಲ್ಲ, ಮುಚ್ಚಬೇಕು ನೋಡಿ, ಹಾಗೆ ಶಬ್ದ ಬರಬೇಕು, ತಕ್ಷಣ ಮುಚ್ಚಬೇಕಲ್ಲ. ಮುಚ್ಚಿರಿ. ಓಕೆ, ಹಾಗಾದರೆ ಇದು ಆಲ್ಮೋಸ್ಟ್ ರೆಡಿ ಆಯ್ತಲ್ಲ? ಆಯಿತು, ಗ್ಯಾಸ್ ಆಫ್ ಮಾಡೋಣ. ಓಕೆ, ಎಸ್, ರೆಡಿ ಆಗಿದೆ. ಸರ್ವ್ ಮಾಡ್ಕೊಳ್ಳಿ ಮೇಡಮ್. ಮೇಡಮ್ ನೋಡಿ, ಕಲ್ಲಣಬೆದು ಪದಾರ್ಥ. ನಾನಂತೂ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡೋದು, ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಿದೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೀಕ್ಷಕರೇ, ನೋಡಿದ್ರಲ್ಲ, ಮಳೆಗಾಲದಲ್ಲಿ ಮಾತ್ರ ಸಿಗುವಂಥ ಕಲ್ಲಣಬೆಯ ಪದಾರ್ಥ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಕಲ್ಲಲಾಂಬು ಅಥವಾ ಕಲ್ಲಣಬೆ ಗಶಿ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು 1/4 ಚಮಚದಷ್ಟು ಮೆಂತೆ, 8 ರಿಂದ 10 ಒಣಮೆಣಸು, 1 ಚಮಚ ಧನಿಯಾ ಬೀಜ, ಕರಿಬೇವು, 1 ಚಮಚ ಕಾಳು ಮೆಣಸು, ಚಕ್ಕೆ, ಲವಂಗ ಹಾಕಿ ಘಮ ಬರುವವರೆಗೂ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ತೆಂಗಿನ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕಲ್ಲಣಬೆಯನ್ನು ಮುಳುಗುವಷ್ಟು ನೀರು ಹಾಕಿ ಈರುಳ್ಳಿ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಬೇಯಿಸಿ. ಅಣಬೆ ಬೆಂದ ನಂತರ ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು 1 ಬಿಳಿ ಕಲ್ಲನ್ನು ಬಿಸಿ ಮಾಡಿ ಮಸಾಲೆಗೆ ಸೇರಿಸಿ. ಈಗ ರುಚಿಕರವಾದ ಕಲ್ಲಲಾಂಬು ಅಥವಾ ಕಲ್ಲಣಬೆ ಗಶಿ ಸವಿಯಲು ಬಲು ಸ್ವಾದಿಷ್ಟ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.
ta ta.